ಪೂಜ್ಯ ಅವರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಪೂಜ್ಯರ ಕುಟುಂಬ ವರ್ಗದವರಿಗೆ ನಮಿಸುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಯುಳ್ಳ ಅನನ್ಯ ಕ್ಷೇತ್ರ. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಹಿತ್ಯ ಕಲೆಗಳ ಸಂಪನ್ನ ಕ್ಷೇತ್ರ. ಸರ್ವಧರ್ಮ ಸಮನ್ವಯ, ಚತುರ್ವಿಧ ದಾನ ಧರ್ಮಗಳ ತವರು ಮನೆ. ಶಿಸ್ತು, ಶ್ರದ್ಧೆ, ಅಚ್ಚುಕಟ್ಟು, ಸುವ್ಯವಸ್ಥೆಯ ಸುಂದರ ತಾಣವೇ ಧರ್ಮಸ್ಥಳ. ಅನ್ನದಾನ, ವಿದ್ಯಾದಾನ, ಔಷಧದಾನ, ಅಭಯದಾನಗಳ ಜೊತೆಗೆ ನೂರಾರು ರೀತಿಯ ದಾನ ಧರ್ಮಗಳು ನಿರಂತರವಾಗಿ ನಡೆಯುತ್ತಿರುವುದು ಇಲ್ಲಿಯ ವೈಶಿಷ್ಟ್ಯ. ನಂಬಿದವರಿಗೆ ಇಂಬು ನೀಡಿ, ದುಃಖ ದುಮ್ಮಾನಗಳನ್ನು ತೊಡೆದು ಹಾಕಿ, ಆತ್ಮವಿಶ್ವಾಸ, ಭರವಸೆಯನ್ನು ತುಂಬುವ ಸಮಾಜಮುಖಿ ಕಾರ್ಯಗಳಿಗೆ ಮುಕ್ತವಾಗಿ ತೆರೆದುಕೊಳ್ಳುವ ಕ್ಷೇತ್ರವಿದು. ಇಂತಹ ಪವಿತ್ರ ಕ್ಷೇತ್ರದ 21ನೇ ಧರ್ಮಾಧಿಕಾರಿಯಾಗಿರುವ ಪರಮಪೂಜ್ಯ ಕಾವಲ್ದರ 56ನೇ ವರ್ಷದ ಪಟ್ಟಾಭಿಷೇಕ ವರ್ಧಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಕ್ಷೇತ್ರದ ನೌಕರರ ವೃಂದದಿಂದ ಪರಮಪೂಜ್ಯ ಕಾವಲ್ದರಿಗೆ ಗೌರವ ಸಮರ್ಪಣೆ ಈ ದಿನ ನಡೆಯಲಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆ ಪ್ರಸೀದ ಪಿ ರಾವಿಯವರಿಂದ. ಕೃತಯುಗದಲ್ಲಿ ತಪಸ್ಸು ಮುಖ್ಯ ಧರ್ಮವಂತೆ, ತ್ರೇತಾಯುಗದಲ್ಲಿ ಜ್ಞಾನವೇ ಮುಖ್ಯ ಧರ್ಮವಂತೆ, ದ್ವಾಪರ ಯುಗದಲ್ಲಿ ಯಜ್ಞವೇ ಮುಖ್ಯ ಧರ್ಮವಂತೆ, ಹಾಗೆ ಈ ಕಲಿಯುಗದಲ್ಲಿ ದಾನವೇ ಮುಖ್ಯ ಧರ್ಮವಂತೆ. ಇಂತಹ ಚತುರ್ವಿಧ ದಾನಗಳನ್ನು ಮಾಡುತ್ತಾ ವಿಶ್ವವಿಖ್ಯಾತಿ ಗಳಿಸಿರುವ ನಮ್ಮೆಲ್ಲರ ಧನಿಗಳು ಈ ದಿನ ನಡೆಯಲಿರುವ ಗೌರವ ಸಮರ್ಪಣೆಯ ಕೇಂದ್ರವಿದ್ದು ಪರಮಪೂಜ್ಯ ಕಾವಲ್ದರಿಗೆ ಕ್ಷೇತ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಂದ ಭಕ್ತಿಪೂರ್ವಕ ಸ್ವಾಗತವನ್ನು ಅವರ ಪಾದಾರವಿಂದಗಳಿಗೆ ಅರ್ಪಿಸ್ತಾ ಇದ್ದೇವೆ. ಪೂಜ್ಯ ಕಾವಲ್ದರಿಗೆ ಬೆನ್ನೆಲುಬಾಗಿ ಪೂಜ್ಯರ ಪ್ರತಿ ಹೆಜ್ಜೆಯಲ್ಲಿ ಹೆಜ್ಜೆಯನ್ನಾಗುತ್ತಾ ಜ್ಞಾನ ವಿಕಾಸ ಕಾರ್ಯಕ್ರಮದೊಂದಿಗೆ ಮಹಿಳೆಯರ ಬಗೆಗೆ ವಿಶೇಷ ಕಾಳಜಿ ವಹಿಸುತ್ತಿರುವ ಮಾತೃಶ್ರೀ ಅಮ್ಮನವರಿಗೂ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಕ್ಷೇತ್ರದ ಆಡಳಿತ ವ್ಯವಸ್ಥೆಯ ಭೀಷ್ಮ, ನೇರ ನುಡಿಯ ಸಹೃದಯಿ, ಪಟ್ಟಾಭಿಷೇಕ ವರ್ಧಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರು, ಮಾರ್ಗದರ್ಶಕರು ಆಗಿರುವ ಪೂಜ್ಯ ಸಣ್ಣದನಿಗಳಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ದಿನ ಪೂಜ್ಯರಿಂದ ಸನ್ಮಾನ ಪಡೆಯಲಿರುವ ಕ್ಷೇತ್ರದ ಹಿರಿಯ ಸೇವೆಯನ್ನು ಮಾಡಿ ಪೂಜ್ಯರಿಂದ ಸನ್ಮಾನ ಪಡೆಯಲಿರುವ 25 ಜನ ನೌಕರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ವಿವಿಧ ಇಲಾಖೆಗಳ ಮುಖ್ಯಸ್ಥರು, ಮೇಲ್ವಿಚಾರಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರನ್ನ ಹಾಗೆ ಮಾಧ್ಯಮ ಮಿತ್ರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪರಮ ಪೂಜ್ಯ ಕಾವಲ್ದರಿಗೆ ಪಟ್ಟಾಭಿಷೇಕ ವರ್ಧಂತ್ಯೋತ್ಸವ ಸಮಿತಿಯ
ಪರವಾಗಿ ಪಟ್ಟಾಭಿಷೇಕ ವರ್ಧಂತ್ಯೋತ್ಸವ ಸಮಿತಿಯ ಸಂಚಾಲಕರು ಹಾಗೆ ದೇವಳದ ಪಾರ್ವತಿಗರು ಅವರು ಹಾರಾರ್ಪಣೆಯನ್ನು ಮಾಡಿ ಪೂಜೆಗೆ ಗೌರವವನ್ನು ಸಲ್ಲಿಸಬೇಕು ಎಂದು ಕೇಳಿಕೊಳ್ತಾ ಇದ್ದಾರೆ. ಪೂಜ್ಯ ಕಾವಂದರ 56ನೇ ವರ್ಷದ ಪಟ್ಟಾಭಿಷೇಕ ವರ್ಧಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಪರಮ ಪೂಜ್ಯ ಕಾವಂದರು ಕ್ಷೇತ್ರದ ಸಿಬ್ಬಂದಿ ವರ್ಗದವರಿಗೆ ಶುಭ ಸಂದೇಶಗಳನ್ನು ನೀಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ, ಜಗನ್ನಾಥ ಸ್ವಾಮಿ ಹಾಗೂ ಧರ್ಮದೇವರು ಅಣ್ಣಪ್ಪ ಸ್ವಾಮಿ ಸ್ಮರಿಸಿ, ಶ್ರೀ ಮಹಾಗಣಪತಿಯನ್ನು ಸ್ಮರಿಸಿ, ತುಳುವಿನಲ್ಲಿ ತುಳುಡ ಪಾತ್ರಗಳನ್ನು ತುಳು ಕನ್ನಡದ ಸುರುಮಂತೆ ಕನ್ನಡದ ಸುರುಮಂತೆ ಹಾಗೆ ಇತ್ತ ಮಾತಾಡಿದ್ರೆ ಕನ್ನಡ ಬರ್ಕೊಡುತ್ತೆ, ಸುಲಭ ಕನ್ನಡ ಬರೋದನ್ನ ಕ್ಲಿಯರ್ ಇದೆ ಅಂತ. ಹಾಗೆ ಇವತ್ತು ಕ್ಷೇತ್ರದಲ್ಲಿ ಶೇಷಾಚಾರ್ಯರು ಅಂತ ಹೇಳಿದ್ರು, ಕೆಲವರು ನೋಡಿರ್ಬೋದು, ಹೆಚ್ಚಿನವರು ಕೆಲವರು ನೋಡಿರಲಿಕ್ಕಿಲ್ಲ. ಶೇಷಾಚಾರ್ಯರು ಸುಮಾರು 55 ವರ್ಷಕ್ಕೆ ಹಿಂದೆ ಈ ಪಟ್ಟಾಭಿಷೇಕ ದಿನ ಅಂತ ಆಚರಿಸಬೇಕು, ಆವತ್ತು ಹೆಗ್ಡೆಯವರು ಎಲ್ಲ ಕೆಲಸವನ್ನು ಭೇಟಿಯಾಗಬೇಕು ಅಂತ ಆಗ ಇಚ್ಛೆ ಪಟ್ಟಿದ್ದರು. ಆಗ ನಮ್ಮ ಕ್ಷೇತ್ರ ಭಾಳ ಸಣ್ಣದಿತ್ತು, ಕ್ಷೇತ್ರದಲ್ಲಿ ಸಿಬ್ಬಂದಿಯವರ ಸಂಖ್ಯೆ ಭಾಳ ಕಡಿಮೆ ಇತ್ತು. ಇವತ್ತು ಆ ಕ್ಷೇತ್ರದಲ್ಲಿ ಆಭಾಗ ಪ್ರಾರಂಭ ಆಗುವಾಗ ಅನೇಕ ಮಂದಿ ಬಂದು ಹೇಳ್ತಿದ್ರು, ಎಲ್ಲ ಸಣ್ಣ ಪ್ರಾಯದವರೇ ಇದ್ದೀರಿ, ಹೆಗ್ಡೆಯವರಿಂದ ಹಿಡಿದು ಧ್ವಜ ದೇವಸ್ಥಾನದಲ್ಲಿ ಧ್ವಜ ಹಿಡಿಯುವರು ಮತ್ತು ಪೂಜೆಯವರು ಎಲ್ಲರೂ ಕೂಡ ಸಣ್ಣ ವಯಸ್ಸಿನವರು ಇದ್ದೀರಿ ಅಂತ. ನಾನು ಹೇಳಿದೆ, ಅವಾಗ ಸಣ್ಣ ವಯಸ್ಸಿನವರಲ್ಲ, ಕೆಲವರು ವಯಸ್ಸಾದವರು ಆಫೀಸಲ್ಲಿದ್ದಾರೆ, ಆದರೆ ಹೆಚ್ಚಿನವರೆಲ್ಲರೂ ಹೊಸಬರು ಆದುದರಿಂದ ಸಣ್ಣ ವಯಸ್ಸಿನವರಿದ್ದಾರೆ. ಹಾಗೆ ಅನೇಕ ಮಂದಿ ಇವತ್ತು ಆ ವಯಸ್ಸಿನಲ್ಲಿ ಸೇರಿದು ನಮ್ಮೊಟ್ಟಿಗೆ ಅವರು ಕೂಡ ಗುರುತರಾಗಿದ್ದಾರೆ, ವಯಸ್ಸಾಗಿದೆ. ಅನೇಕ ಮಂದಿ ಇವತ್ತು ಗೌರವಕ್ಕೆ ಪಾತ್ರರಾಗಬೇಕು, ಇದನ್ನು ಗೌರವಿಸಬೇಕು. ಅದನ್ನು ಹೊಸ ಪರಂಪರೆ ನಾವು ಪ್ರಾರಂಭಿಸಿದ್ದೇವೆ, ನಿವೃತ್ತರಾದವರನ್ನು ಗೌರವಿಸಬೇಕು, ಗುರುತಿಸಬೇಕು ಅಂತ ಅದು ಕೂಡ ಪ್ರಾರಂಭ ಆಗಿದೆ. ಕ್ಷೇತ್ರದಲ್ಲಿ ಅನೇಕ ಸತ್ಕಾರ್ಯಗಳು ನಡೀತಾ ಇದೆ. ಒಂದು ಕಡೆಯಿಂದ ಸ್ವಾಮಿಯ ಸೇವೆ, ಸ್ವಾಮಿಗೆ ಸೇವೆ ಬರುವವರು, ಮಂಜುನಾಥ ಸ್ವಾಮಿಯ ಸೇವೆಗೆ ಬರುವವರು, ಆ ಸೇವೆಯಲ್ಲಿ ಬರುವಂಥ ಯಾತ್ರಿಕರು ಅವರಿಗೆ ವ್ಯವಸ್ಥೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಹಾಗೆ ನೀವೆಲ್ಲ ಸಿಬ್ಬಂದಿ ಅವರ ಸೇವೆಯಲ್ಲಿ ತೊಡಗಿದ್ದೀರಿ. ಕೆಲವರು ದೇವಸ್ಥಾನದಲ್ಲಿದ್ದೀರಿ, ಕೆಲವರು ದೇವಸ್ಥಾನದಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡುವುದರಿದ್ದೀರಿ, ಕೆಲವರು ಛತ್ರದ ವಸ್ತ್ರ ವಿಗ್ರಹಗಳಲ್ಲಿದ್ದೀರಿ, ಕೆಲವರು ತೋಟದಲ್ಲಿದ್ದೀರಿ, ಗ್ರಾಮೀಣಾಭಿವೃದ್ಧಿಯಿಂದ ಅನೇಕ ಕೆಲಸಗಳಲ್ಲಿದ್ದೀವಿ. ಇದರ ಜೊತೆಗೆ ನಾವು ಅನೇಕ ಕೆಲಸಗಳನ್ನು ಪ್ರಾರಂಭಿಸಿದೆವು. ಇದರಲ್ಲಿ ಎಲ್ಲ ಕಾರ್ಯಕ್ರಮಗಳು ಅಂದರೆ ಧರ್ಮ ಮತ್ತು ಸಮಾಜ ಸೇವೆ, ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತೇವೆ. ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ರೋಡ್ ಕ್ಷೇತ್ರದ ಸಂಸ್ಥೆ ಇದೆ. ಅದರಲ್ಲಿ 40 ಲಕ್ಷ ಜನಕ್ಕೆ ಸ್ವಉದ್ಯೋಗವನ್ನು ನಾವು ಭಾರತ ದೇಶದಲ್ಲಿ ಕೊಟ್ಟಿದ್ದೇವೆ. ಅದರಲ್ಲಿ ಕಾರ್ಯಕ್ರಮ 1982 ವರ್ಷಕ್ಕೆ ಪ್ರಾರಂಭ ಆಯಿತು. ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕ್ಷೇತ್ರವನ್ನು ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತ ಪ್ರಾರಂಭ ಆಯಿತು. ಎಲ್ಲ ರೀತಿಯ ಕೆಲಸಗಳು ಇದು ನಡೀತಾ ಇದೆ. ಅಂದರೆ ಹಳ್ಳಿಯ ಜನರನ್ನು ಸಂಘಟಿಸಿ ಅವರಿಗೆ ಯೋಜನೆಯನ್ನು ರೂಪಿಸಿ ಅವರ ಪ್ರಗತಿಗೆ ಸಹಾಯ ಮಾಡಬೇಕು ಅನೇಕ ಕಾರ್ಯಕ್ರಮಗಳಿದ್ದಾವೆ. ಅದರಲ್ಲಿ ಗ್ರಾಮೀಣ ವಿಕಾಸ ಯೋಜನೆ, ಅದರ ಬೆಳವಣಿಗೆಗೆ ಬೇಕಾದ ಪ್ರತಿಯೊಂದು ಮನೆಗೂ ಕೂಡ ನಾವು ಕಾರ್ಯಕ್ರಮ ರೂಪಿಸಿ ಇದುವರೆಗೆ ಸುಮಾರು 53 ಲಕ್ಷ ಮಂದಿ ನಮ್ಮ ಸದಸ್ಯರಾಗಿದ್ದಾರೆ. 53 ಲಕ್ಷ ಮಂದಿ ನಮ್ಮ ಸದಸ್ಯರಾಗಿದ್ದಾರೆ. ಇತ್ತೀಚೆಗೆ ಅಂತಂದರೆ ಇವತ್ತು ಬಂದ ವರದಿಯ ಪ್ರಕಾರ ನಾನು ರಾಜ್ಯಸಭೆ ಮೆಂಬರ್ ಆದಮೇಲೆ ವರ್ಷಕ್ಕೆ ನಿಮಗೆ 6 ಕೋಟಿ ರೂಪಾಯಿ ವರ್ಷಕ್ಕೆ ಅವರು ಕೊಡ್ತಾರೆ. ನಾನು ತಡವಾಗಿ ಸೇರಿದ್ರಿಂದ 2.5 ಕೋಟಿ ರೂಪಾಯಿ ಕಳೆದ ವರ್ಷ ನನಗೆ ಅವರು ಕೊಟ್ಟಿದ್ದರು. ಆ ಹಣವನ್ನು ನೇರವಾಗಿ ನಾನು ಗುಲ್ಬರ್ಗಾದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರಿಗೆ ಕೊಟ್ಟಿದ್ದೇನೆ. ಇವತ್ತು ತಾನೇ ಅದರ ವರದಿ ಬಂದಿದೆ. ಅನೇಕ ಕಟ್ಟಡಗಳು ಅಲ್ಲಿ ಆಗಿದೆ. ಕಟ್ಟಡಗಳಲ್ಲಿ ಹಾಲು ಉತ್ಪಾದಕರ ಸೊಸೈಟಿಯ ಕಟ್ಟಡಗಳಾಗಿದೆ. ಅದರ ಜೊತೆಗೆ ಅವರಿಗೆ ಬೇಕಾದಂಥ ಹಾಲು ಉತ್ಪಾದನೆಗೆ ಬೇಕಾದಂಥ ಅನೇಕ ವಸ್ತುಗಳು ಅಂದರೆ ಸ್ಟೇನ್ಲೆಸ್ ಸ್ಟೀಲ್ ಕ್ಯಾನು ಮತ್ತು ಮಿಷಿನ್ಗಳು, ಹಾಲು ಪರೀಕ್ಷೆ ಮಾಡುವಂಥ ಮಿಷಿನ್ಗಳು, ಇವುಗಳನ್ನೆಲ್ಲ ಕೊಡಿಸಿದ್ದೇವೆ. ಇದರಿಂದಾಗಿ ಸುಮಾರು 20,000 ಇದ್ದಂಥ ದಿವಸಕ್ಕೆ 20,000 ಲೀಟರ್ ಇದ್ದಂಥ ಹಾಲು ಇವತ್ತು 40,000 ಲೀಟರ್ ಬಂದಿದೆ. ಇನ್ನೊಂದು ವರ್ಷದಲ್ಲಿ 1,20,000 ಲೀಟರ್ ಹಾಲು ಒಂದು ದಿವಸಕ್ಕೆ ಅಲ್ಲಿ ತಯಾರಾಗಬೇಕು ಅಂತೇಳಿ ನಮ್ಮ ಯೋಜನೆ. ಈ ಯೋಜನೆ ಪ್ರಕಾರ ಪ್ರತಿಯೊಂದು ಕಟ್ಟಡದ ಮೇಲೆ ಕೂಡ ಹಾಲು ಉತ್ಪಾದನೆ ಆಗಿದೆ. ಮನೆಗೆ ಹಾಲು ಉತ್ಪತ್ತಿಯಾಗಿದೆ. ಹಾಲು ಉತ್ಪತ್ತಿಗೆ ಹೆಚ್ಚು ಕಡಿಮೆ
20-30 ರೂಪಾಯಿ ಇದ್ದಂಥ ಹಾಲು ಇವತ್ತು ಅವರಿಗೆ ಮೆಷಿನಲ್ಲಿ ಪರೀಕ್ಷೆ ಮಾಡಿ ಅದರದ್ದು ಫ್ಯಾಟ್ ಕಂಟೆಂಟ್ ಮೇಲೆ ಹಾಲು ಕೊಡುವುದರಿಂದ ಇವತ್ತು ಎಮ್ಮೆ ಹಾಲು ಮತ್ತು ದನ ಹಾಲು ಒಟ್ಟಿಗೆ ಕೊಡ್ತಾಯಿದ್ರು. ಅದೇ ಎಮ್ಮೆ ಹಾಲನ್ನೇ ಪ್ರತ್ಯೇಕವಾಗಿ ಈಗ ನಾವು ಖರೀದಿಸಿ ಕೊಡೋದ್ರಿಂದ ಸುಮಾರು 80 ರೂಪಾಯಿವರೆಗೆ ಅವರಿಗೆ ಹಾಲಿಗೆ 1 ಲೀಟ್ರಿಗೆ 80 ರೂಪಾಯಿವರೆಗೆ ಎಮ್ಮೆ ಹಾಲಿಗೆ ಸಿಗ್ತಾಯಿದೆ. ಇದರಲ್ಲಿ 40 ರೂಪಾಯಿ ಸಿಗ್ತಾಯಿದೆ, 30 ರೂಪಾಯಿ ಸಿಗ್ತಾಯಿದೆ, ಅದನ್ನೆಲ್ಲ 80 ರೂಪಾಯಿ ಸಿಗುತ್ತೆ. ಹೀಗೆ ಎಲ್ಲ ದಾನವನ್ನು ಕೂಡ ಕ್ಷೇತ್ರಕ್ಕೆ ಬರ್ತಿರ್ತಕ್ಕಂಥ ಈ 2.5 ಕೋಟಿ ರೂಪಾಯಿಯನ್ನು ಕೂಡ ಬೀದರ್ ಜಿಲ್ಲೆಯ ಕಾರ್ಯಕ್ರಮಕ್ಕೆ ಈಡೇರಿಸುವುದರಿಂದ ಅನೇಕ ಪರಿವರ್ತನೆಗಳಲ್ಲಿ ಆಗಲಿಕ್ಕೆ, ಜನಜೀವನದಲ್ಲಿ ಅನೇಕ ಉಪಯುಕ್ತವಾದ ಕಾರ್ಯಕ್ರಮಗಳಾಗಲಿಕ್ಕೆ, ಹೀಗೆ ಅನೇಕ ಯೋಜನೆಗಳ ಮೂಲಕ ನಮ್ಮ ಕ್ಷೇತ್ರದಿಂದ ಕಳೆದ ಸೋಮವಾರ, ಈ ಸೋಮವಾರ ಅಲ್ಲ, ಇದರ ಹಿಂದಿನ ಸೋಮವಾರ 55 ದೇವಸ್ಥಾನಗಳವರು ಸಹಾಯಕ್ಕೆ ಒಂದೇ ದಿವಸ ಬಂದಿದ್ದರು. ಒಂದೇ ದಿವಸದಲ್ಲಿ 55 ದೇವಸ್ಥಾನಗಳವರು ಬಂದು ಸಹಾಯ ಕೇಳಿದರು. ಹೀಗೆ ವಿವಿಧ ಕ್ಷೇತ್ರದ ಅನೇಕ ರೀತಿಯ ಸೇವೆಗಳು, ದಾನಗಳು ಮತ್ತು ಪರಂಪರೆಗಳಿದೆ. ಹಾಗಾಗಿ ಎಲ್ಲ ಕ್ಷೇತ್ರದ ಸೇವೆಯನ್ನು ಕೂಡ ವಿಸ್ತರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಅನೇಕ ಮಂದಿ ಇವತ್ತು ನಿವೃತ್ತರಾಗಿರ್ತಾರೆ, ಅದರ ಕೆಲಸದಲ್ಲಿದ್ದಾರೆ. ಆದರೆ ಅವರ ಸರ್ವಿಸ್, ಅವರ ಸೇವೆಯ ಸಮಯವನ್ನು ನೋಡಿ ಈಗ ಅವರಿಗೆ ಗೌರವಿಸ್ತಾರೆ. ಕೆಲವರು ಯಾರು ಕೂಡ ನಿವೃತ್ತರಾಗೋದಿಲ್ಲ. ನಿವೃತ್ತರಾಗುವವರು ಇದಕ್ಕೆ ಸಂಬಂಧ ಇಲ್ಲ. ಇವತ್ತಿನ ಸನ್ಮಾನಕ್ಕೂ ನಿವೃತ್ತಿಗೂ ಸಂಬಂಧ ಇಲ್ಲ, ರಿಟೈರ್ಮೆಂಟಿಗೆ ಸಂಬಂಧ ಇಲ್ಲ. ಎಲ್ಲರೂ ಕೂಡ ಹೆಚ್ಚಿನವರು ಕೆಲಸವನ್ನು ಮುಂದುವರಿಸ್ತಾರೆ. ಹೀಗಾಗಿ ದೇವಸ್ಥಾನದ ಅರ್ಚಕರು ಮತ್ತು ಹಣ್ಣುಕಾಯಿಯವರು, ಬೀಡ್ನವರು, ಹೊರಬಾಗಿಲು, ಸಹಜಲ್ವಾರು, ತುಲಾದಾರಿ, ಅನ್ನಪೂರ್ಣ, ವಿದ್ಯುತ್ ವಿಭಾಗ ಮತ್ತು ಬೇರೆ ಬೇರೆ ವಿಭಾಗಗಳವರೆಲ್ಲ ದೀರ್ಘಕಾಲ ಸೇವೆಯನ್ನು ಮಾಡಿದ್ದಾರೆ. ರೂಮ್ ಬಾಯ್ಗಳಿದ್ದಾರೆ, ಲಗೇಜಿನವರಿದ್ದಾರೆ, ಗೈಡ್ನವರಿದ್ದಾರೆ. ಹೀಗೆ ಪ್ರತಿಯೊಬ್ಬರನ್ನು ಕೂಡ ಗುರುತಿಸಿ ಅವರಿಗೆ ಅವರ ದೀರ್ಘಕಾಲದ ಸೇವೆಯನ್ನು ಗಮನಿಸಿ ಅವರಿಗೆ ಸನ್ಮಾನವನ್ನು ಮಾಡಿ ಅವರು ಗೌರವಿಸ್ತಾ ಇದ್ದಾರೆ. ಅವರೆಲ್ಲ ಮಾಡಿದ ಸೇವೆ ಅಪೂರ್ವವಾದಂಥದ್ದು. ಎಲ್ಲರೂ ಕೂಡ ಅವರವರ ಕೆಲಸವನ್ನು ಮಾಡುವಾಗ ಎಲ್ಲಿ ಕೂಡ ಪ್ರದರ್ಶನ ಮಾಡೋದು, ನಾನು ಹೀಗೆ ಮಾಡಿದ್ದೇನೆ ಅಂತ ಪ್ರದರ್ಶನ ಮಾಡೋದಿಲ್ಲ. ಬಹಳ ಅವರು ಮಂಜುನಾಥ ಸ್ವಾಮಿ ಸೇವೆ ಅಂತ ಹೇಳಿ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡ್ತಾರೆ. ಮತ್ತು ಅವರ ಸೇವೆಯನ್ನು ದೇವರು ಗುರುತಿದ್ರೆ ಸಾಕು. ಈಗ ಎಲ್ಲರಿಗೂ ಆರೋಗ್ಯ ಕೊಡಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಇವತ್ತು. ಯಾಕಂದರೆ ದೇವರ ಆರೋಗ್ಯ ಕೊಡಬೇಕು ಎಲ್ಲರಿಗೂ. ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಟ್ಟಾಗ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಮತ್ತು ಅವರಿಗೆ ಸಂತೋಷ ಇರುತ್ತೆ. ಹಾಗಾಗಿ ಆರೋಗ್ಯ ಮೊದಲು, ಆಮೇಲೆ ಸೇವೆ ಮಾಡಬೇಕಂದ್ರೆ ಶಕ್ತಿ ದೇವರು ಕೊಡಬೇಕು ಮತ್ತು ಉತ್ಸಾಹ ಕೊಡಬೇಕು. ನೀವು ಕೂಡ ಹಾಗೆ ಪ್ರತಿ ದಿವಸ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನೆಮ್ಮದಿ ಕೊಡಬೇಕು, ಆರೋಗ್ಯ ಕೊಡಬೇಕು, ಉತ್ಸಾಹ ಕೊಡಬೇಕು ಮಾಡಬೇಕು. ಮತ್ತು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂಥ ಒಂದು ಪರಂಪರೆ ಇದೆ. ಧರ್ಮಸ್ಥಳಕ್ಕೆ ಹೋದರೆ ನಿಶ್ಚಿಂತೆಯಿಂದಿರ್ಬೋದು ಅನ್ನುವಂಥ ಕಲ್ಪನೆ ಇದೆ. ಅದನ್ನು ಯಾರಿಗೂ ಕೂಡ ಹಾಳು ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವೆಲ್ಲರೂ ನಿಶ್ಚಿಂತೆಯಿಂದ ಸೇವೆಯನ್ನು ಮಾಡಿ, ನಿಜವಾದ ಸೇವೆಯನ್ನು ಮಾಡಿ. ಮತ್ತು ಎಲ್ಲರೂ ಹೇಳುವಾಗ ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ನೆಮ್ಮದಿ ಇರ್ತದೆ. ಈಗ ನಾನು ಇಲ್ಲಿಗೆ ಬರುವಾಗ ಒಬ್ಬರು ಸಿಕ್ಕಿದರು. ಅವರು ಹೇಳಿದರು, ನಾನು 11 ವರ್ಷದ ಮೇಲೆ ಧರ್ಮಸ್ಥಳಕ್ಕೆ ಬಂದರೆ ಏನು ಅಭಿವೃದ್ಧಿ ಆಗಿದೆ ಧರ್ಮಸ್ಥಳ, ತುಂಬ ಅಭಿವೃದ್ಧಿ ಆಗಿದೆ. ಎಲ್ಲ ಕಡೆ ಬದಲಾವಣೆ, ಎಲ್ಲ ಕಡೆ ಪರಿವರ್ತನೆ, ಹೊಸ ಹೊಸ ಕಟ್ಟಡಗಳು, ಹೊಸ ಹೊಸ ರೀತಿಯ ವ್ಯವಸ್ಥೆಗಳು ಮತ್ತು ಸ್ವಚ್ಛತೆ ಬಗ್ಗೆ ಬಹಳ ವಿಶೇಷವಾಗಿ ಧರ್ಮಸ್ಥಳದಲ್ಲಿ ಗೌರವ ಕೊಡ್ತಾರೆ. ಇದೆಲ್ಲ ನೋಡಿ ನನಗೆ ತುಂಬ ಸಂತೋಷವಾಯಿತು. ನಿಮಗೆ ಗೌರವ ಕೊಡ್ತೇನೆ, ನನಗೆ ಗೌರವ ಅಲ್ಲ, ನಮ್ಮ ಸಿಬ್ಬಂದಿಯವರಿಗೆ ನಿಮ್ಮ ಗೌರವ ಎಲ್ಲ ಈಗ ಕೊಡ್ತೇನೆ ಒಂದು ಸಭೆಯಲ್ಲಿ. ಹಾಗೆ ಎಲ್ಲರೂ ಕೂಡ ಉತ್ತಮವಾದ ಸೇವೆಯನ್ನು ಮಾಡುವ ಸಂಕಲ್ಪ ಮಾಡಬೇಕು. ಸಂಕಲ್ಪ ನಮ್ಮನ್ನು ನೋಡದೇ ಇರಲಿ, ಯಾರ ಮೆಚ್ಚಿದಲ್ಲಿ ಅದು ಕ್ಷೇತ್ರದ ಮಾದರಿ. ಎಲ್ಲ ಕಡೆ ಕೂಡ ಕ್ಷೇತ್ರದ ಮಾದರಿ ಅಂತ ಹೇಳ್ತಾರೆ. ಧರ್ಮಸ್ಥಳದ ಹಾಗೇ ನಾವು ಮಾಡಬೇಕು. ಧರ್ಮಸ್ಥಳದ ಹಾಗೆ ನಮ್ಮ ಕ್ಷೇತ್ರದ ಸಿಬ್ಬಂದಿಗಳು ಕೆಲಸ ಮಾಡಬೇಕು. ಎಲ್ಲರಿಗೂ ಗೌರವ ಕೊಡುವಂಥ ಪಕ್ಷ ಈ ರೀತಿ ಗೌರವ, ಪ್ರೀತಿ, ಭಕ್ತಿ ಎಲ್ಲ ಕಡೆ ಕೊಡುವಂತಾಗಲಿ ಅಂತ ಆಶಿಸಿ ಇವತ್ತೆಲ್ಲ ಯಾರು ನಿವೃತ್ತಿ ಆಗಿ ಇಲ್ಲಿ ಬಲಗಡೆ ಕೂತಿದ್ದಾರೆ, ಇವರ ಸೇವೆಯನ್ನು ಯಾವತ್ತೂ ಕೂಡ ನಾನು ಅಭಿನಂದಿಸ್ತೇನೆ. ಅವರಿಂದಾಗಿ ನಮ್ಮ ಕ್ಷೇತ್ರಕ್ಕೆ ಅಭಿಮಾನ, ಗೌರವ ಬಂದಿದೆ. ಅವರೆಲ್ಲ ಅಭಿನಂದಿಸಿಯವರಿಗೆಲ್ಲ ಸ್ವಾಮಿ ಮಂಜುನಾಥ ಆಶೀರ್ವಾದವನ್ನು ಕೋರ್ತಾ ದೀರ್ಘಕಾಲ ಆರೋಗ್ಯ, ಆಯಸ್ಸು ಮತ್ತು ಎಲ್ಲ ರೀತಿಯ ಇನ್ನು ಕೆಲವರು ಎಲ್ಲ ಹೆಚ್ಚಿನವರು ಸೇವೆಯಲ್ಲಿದ್ದಾರೆ. ಅವರಿಗೆಲ್ಲ ಕೂಡ ಸೇವೆ ಮಾಡತಕ್ಕಂಥ ಶಕ್ತಿಯನ್ನು ದೇವರು ಕೊಡಲಿ ಎಂದು ಪ್ರಾರ್ಥಿಸಿ ಮೊದಲು ಕೆಲವು ಗೌರವಗಳಿಗೆ ನಮ್ಮ ಬಂದ ಮೇಲೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಂಬರ್ 1 ದೇವಸ್ಥಾನದ ನೌಕರರು ಬಂದು ಪೂಜ್ಯ ಕಮಂದರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ವಿ.
ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966, 8792894116, 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.